ತುಳುನಾಡಿನ ಪುಣ್ಯಮಣ್ಣಿನಲ್ಲಿ ತಮ್ಮ ಅಪಾರವಾದ ಶಕ್ತಿಯ ಮೂಲಕ ಇಂದಿಗೂ ತಮ್ಮ ಜೀವಂತಿಕೆಯನ್ನ ಉಳಿಸಿಕೊಂಡವರಲ್ಲಿ ಕೋಟಿ ಚೆನ್ನಯ್ಯರು ಸೇರುತ್ತಾರೆ. ಒಂದು ಕಾಲದಲ್ಲಿ ಕೋಟಿ ಚೆನ್ನಯ್ಯ ಸಿನಿಮಾ ಭಾರೀ ಹೆಸರನ್ನ ಗಳಿಸಿತ್ತು. ಇದೀಗ ಕೋಟಿ ಚೆನ್ನಯ್ಯ ಸಿನಿಮಾದ ಎಕ್ಕಸಕ ಹಾಡಿಗೆ ಹೆಜ್ಜೆ ಹಾಕಿ ಅನುಷಾ ಪೆಲಪ್ಪಾರು ಕರಾವಳಿಯಲ್ಲಿ ಭಾರೀ ಸದ್ದು ಮಾಡ್ತಿದ್ದಾರೆ. ಪೆಲಪ್ಪಾರು ವೆಂಕಟರಮಣ ಭಟ್ ಮತ್ತು ಹೇಮಾಕಾಂತಿ ದಂಪತಿಗಳ ಪುತ್ರಿಯಾಗಿರುವ ಇವರು ಶಿವಮೊಗ್ಗದಲ್ಲಿ 3rd ಇಯರ್ MBBS ಮಾಡ್ತಿದ್ದಾರೆ. ನೃತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇವರು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ತುಳುನಾಡಿನ ಪರಂಪರೆಯನ್ನ ಜನರಿಗೆ ತಿಳಿಸುವ ಉದ್ದೇಶದಿಂದ ಎಕ್ಕಸಕ ಹಾಡನ್ನ ಆಯ್ಕೆ ಮಾಡಿಕೊಂಡು ತುಳುನಾಡಿನ ಶೈಲಿಯ ಉಡುಗೆ ತೊಟ್ಟು ತಮ್ಮದೇ ಮನೆಯ ಹಟ್ಟಿಯಲ್ಲಿ ನೃತ್ಯ ಮಾಡಿದ್ದಾರೆ. ಇದೀಗ ಈ ನೃತ್ಯದ ವಿಡಿಯೋ ಫೇಸ್ಬುಕ್ನಲ್ಲಿ ಕೆಲವೇ ದಿನಗಳಲ್ಲಿ 5 ಲಕ್ಷ ವೀಕ್ಷಣೆ ಪಡೆದಿದೆ. ಅಲ್ಲದೆ ಎಲ್ಲರ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಂ ಸ್ಟೇಟಸ್ಗಳಲ್ಲಿ ರಾರಾಜಿಸುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ನನ್ನ ಈ ಕಲೆಗೆ ಪ್ರೋತ್ಸಾಹ ಮಾಡಿದ ಎಲ್ಲರಿಗೂ ಧನ್ಯವಾದ ಅಂತಾರೆ ಅನುಷಾ ಪೆಲಪ್ಪಾರು. ಎಲ್ಲರಿಗೂ ನಮಸ್ತೆ. ನಾನು ಅನುಷಾ ಪೆಲಪ್ಪಾರು ವೆಂಕಟರಮಣ ಭಟ್ ಮತ್ತು ಹೇಮಕಾಂತಿ ದಂಪತಿಗಳ ಪುತ್ರಿ. ನಾನೀಗ ಪ್ರಸ್ತುತ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 3rd ಇಯರ್ MBBS ಮಾಡ್ತಾ ಇದ್ದೇನೆ. ನಾನು ಮಾಡಿರುವಂತಹ ಎಕ್ಕಸಕ ಡ್ಯಾನ್ಸ್ ಫೇಸ್ಬುಕ್ಕಲ್ಲಿ 5 ಲಕ್ಷಕ್ಕಿಂತಲೂ ಹೆಚ್ಚು ವ್ಯೂಸ್ ದಾಟಿದೆ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದಿಷ್ಟು ವೈರಲ್ ಆಗ್ಬೋದು ಅಂತ. ಲಾಕ್ಡೌನ್ ಆದಮೇಲೆ ಹೇಗೂ ಕಾಲೇಜ್ ಇರಲಿಲ್ಲ, ಮನೆಯಲ್ಲಿ ಫ್ರೀ ಟೈಮ್ ಇರ್ತಿತ್ತು. MBBSಗೆ ಸೇರಿದ ಮೇಲೆ ಡ್ಯಾನ್ಸಿಗೆ ನನಗೆ ಹೆಚ್ಚು ಟೈಮ್ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಬಟ್ ನನಗೆ ಡ್ಯಾನ್ಸ್ ಅಂದರೆ ಮುಂಚಿಂದನೂ ತುಂಬ ಇಂಟ್ರೆಸ್ಟ್. ಈಗ ಹೇಗೂ ಟೈಮ್ ಸಿಕ್ಕಿದೆ, ಈ ಟೈಮನ್ನು ಯೂಸ್ ಮಾಡಿಕೊಳ್ಳುವ ಅಂತ ಮನೆಯಲ್ಲಿ ಡೈಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯೂಟ್ಯೂಬ್ ನೋಡಿ ಬೇರೆ ಬೇರೆ ಸಾಂಗ್ಸಿಗೆ ಕಲಿತಿದ್ದೆ. ಆಗ ನನಗೆ ಎಕ್ಕಸಕ ಹಾಡು ನೆನಪಾಯಿತು. ನಮ್ಮ ತುಳುನಾಡಿನ ಜೀವನ ಶೈಲಿ, ನಮ್ಮ ಕಲೆ, ಸಂಸ್ಕೃತಿ ಇದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಇರುವಂತಹ ಹಾಡು ಈ ಎಕ್ಕಸಕ. ತುಳುನಾಡಿನವಳಾಗಿ ನಾನು ಈ ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸಿ ನಮ್ಮ ತುಳುನಾಡಿನ ಜೀವನ ಶೈಲಿ ಎಲ್ಲರಿಗೂ ಗೊತ್ತು ಮಾಡುವ ಅದರ ಬಗ್ಗೆ ಅಂತ ನಾನು ಮಾಡಿದ್ದು. ಅದನ್ನು ಅಪ್ಪ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದರು. ಅದು ಒಂದು 2-3 ದಿನದಲ್ಲೇ ತುಂಬ ವ್ಯೂಸ್ ಆಯಿತು, ತುಂಬ ಶೇರ್ಸ್ ಆಯಿತು. ವಾಟ್ಸಪ್ ಗ್ರೂಪಲ್ಲೆಲ್ಲ ವೈರಲ್ ಆಯಿತು ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ನಾನು ಇದನ್ನು ಜಸ್ಟ್ ಮನೆಯಲ್ಲೇ ನಮ್ಮ ಮನೆ ಹಟ್ಟಿಯಲ್ಲಿ ಅಪ್ಪನ ಫೋನಲ್ಲಿ ಅಮ್ಮ ವಿಡಿಯೋ ರೆಕಾರ್ಡ್ ಮಾಡಿದ್ದು. ಆ ಒಂದು ವಿಡಿಯೋ ಎಲ್ಲರೂ ಇಷ್ಟಪಟ್ಟರು ಅಂತ ತಿಳಿದಾಗ ತುಂಬ ಖುಷಿ ಆಯಿತು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಹಾಡನ್ನು ಬರೆದವರು ಡಾಕ್ಟರ್ ವಿವೇಕ್ ರೈ ಅವರು ಕಾಲ್ ಮಾಡಿ, ನಾನಿದನ್ನು 1972 ಕೋಟಿ ಚೆನ್ನಯ್ಯ ಸಿನಿಮಾಗೆ ಬರೆದದ್ದು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತ ಹೇಳಿದಾಗಂತೂ ಸಾರ್ಥಕ ಆಯಿತು ನಾನು ಇದಕ್ಕೆ ಮಾಡಿದ್ದು ಅಂತ ಅನ್ನಿಸ್ತು. ನನ್ನ ಡ್ಯಾನ್ಸಲ್ಲಿ ನನಗೆ ಇಷ್ಟು ಇಂಟ್ರೆಸ್ಟ್ ಬೆಳೀಲಿಕ್ಕೆ ಕಾರಣ
ನನ್ನ ಹೆತ್ತವರು, ನನ್ನ ಅಪ್ಪ ಅಮ್ಮ ಯಾವತ್ತೂ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟಿಗೆ, ಅವರ ಎನ್ಕರೇಜ್ಮೆಂಟಿಗೆ ನಾನು ಯಾವತ್ತೂ ಅವರಿಗೆ ಚಿರಋಣಿ ಆಗಿರ್ತೇನೆ. ಅಲ್ಲದೆ ನನ್ನ ಅಕ್ಕ ಕೂಡ, ಅವಳು ನನಗೆ ನನಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ಅವಳನ್ನು ನೋಡಿ ಕಲಿತಿದ್ದದ್ದು ನಾನು. ನನಗೆ ಸಜೆಷನ್ಸ್ ಕೊಡ್ತಿದ್ದದ್ದು ಎಲ್ಲ ಅಕ್ಕ. ಅವಳಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನನ್ನ ಭರತನಾಟ್ಯ ಗುರುಗಳು ಶ್ರೀ ಬಾಲಕೃಷ್ಣ ಮಂಜೇಶ್ವರ, ಅವರು ಹಾಕಿಕೊಟ್ಟ ಬೇಸಿಕ್ ಫೌಂಡೇಶನ್ ನನ್ನಲ್ಲಿ ಇವತ್ತು ಉಳಿದಿರೋದು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲದೆ ನಾನೊಂದು 2-3 ವರ್ಷ ಫಿಲ್ಮಿ ಫೋಕ್ ಡ್ಯಾನ್ಸನ್ನು ಪ್ರಶಾಂತ್ ನೇರಳಕಟ್ಟೆ ಅವರ ಹತ್ರ ಕೂಡ ಕಲ್ತಿದ್ದೇನೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಕಲಿತ ಶಾಲೆ ಇಂದ್ರಪ್ರಸ್ಥ ವಿದ್ಯಾಲಯ, ನನ್ನ PU ಕಾಲೇಜ್ ವಿವೇಕಾನಂದ ಕಾಲೇಜ್ ಪುತ್ತೂರು, ಹಾಗೂ ನಾನೀಗ ಕಲಿತಿರುವ ಸಂಸ್ಥೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇಲ್ಲಿನ ಪ್ರತಿಯೊಂದು ಶಿಕ್ಷಕರು, ನನ್ನ ಎಲ್ಲ ಫ್ರೆಂಡ್ಸ್ ಎಲ್ಲರೂ ನನಗೆ ಮುಂಚಿಂದನೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅವರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಹಾಗೆ ಈ ಡ್ಯಾನ್ಸಿಗೆ ಪ್ರೀತಿ ತೋರಿಸಿದಂತಹ ಪ್ರತಿಯೊಬ್ಬರಿಗೂ, ನನ್ನ ಡ್ಯಾನ್ಸನ್ನು ಇಷ್ಟಪಟ್ಟ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತೇನೆ. ನಿಮ್ಮೆಲ್ಲರ ಸಪೋರ್ಟ್, ಪ್ರೋತ್ಸಾಹ, ಎನ್ಕರೇಜ್ಮೆಂಟ್, ಪ್ರೀತಿ, ಆಶೀರ್ವಾದ ನನ್ನ ಮೇಲೆ ಹೀಗೆ ಯಾವತ್ತೂ ಇರಲಿ ಅಂತ ಕೇಳಿಕೊಳ್ತೇನೆ.